ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕಿರಿ ವಿಷಯ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ನಾನು ಬಂದೇ ಬರುತ್ತೇನೆ. ಯಾಕಂದರೆ ಈ ಕಿರಿಕಿರಿ ಮಸ್ಕಿರಿ ಅಂದರೆ ತುಂಬ ಜನರಿಗೆ ತುಂಬ ಇಷ್ಟ ಆಗಿದೆ ಈಗಾಗಲೇ. ಯಾಕಂದರೆ ತುಂಬ ಜನ ವಾಟ್ಸಪ್ಗೆ ನಂಬರನ್ನು ಕಳಿಸ್ತಾ ಇದ್ದಾರೆ. ಓಕೆ ವೀಕ್ಷಕರೇ, ಇವತ್ತಿನ ಒಂದು ಫಸ್ಟ್ ಕಾಲ್ ಯಾರಿಗೆ ಮಾಡಬೇಕಂದ್ರೆ ಹಲೋ ನಮಸ್ತೆ ಹರೀಶತೆ ನಮಸ್ತೆ 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 ಸರ್. ಬಿಜಿ ಇಲ್ಲರೆ ಪಂಡ ಅವೇ ಒಂಜಿ ಕುಂಟು ಕೊರ್ರೆಗೆತ್ತೇನೆ ಪೊಲ್ಲರೆಗೆ ಅಂಚ 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 ಯಾನ್ ಪಂಡ ಇರೆಗು ಅಂದಾಜು ಯಾವಂದ ಪಂಡ ಯಾನ್ ಇರೆಗು ಇರ್ನೊಂಜಿ ನಂಬರ್ ಹಂಗೆ ತೊಂಡೆ ಯಾನ್ ಪಿದೇರು ಉಪ್ಪುನು ಗೊತ್ತಾಂಡೆ ಯಾನ್ ಇರ್ನ ನಂಬರ್ ಮೇರಡ ಸುಭಾಷ್ ತೆಕ್ಕಂಡೆ ಸುಭಾಷ್ ಅಲಂಗಾರದ ಅಲ್ಪ ಅಂಚ 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 ಗೊತ್ತಾಂಡೆ ಅವೇ ಒಂಜಿ ಎಲ್ಲ ಮದ್ಮೆ ಗೊತ್ತಾಂಡೆ ಅಂಚ ಸುರುತ ಮದ್ಮೆ ಅಂಚ ಎಲ್ಲ ಅಂದಂದು ಸುರುತ ಒಂಜಿ ಸೂಟ್ ಪೊಲ್ಲ ನೆಟ್ಟುರ್ಲೆ ಮೇರೆ ಸೂಟ್ ಅವು ಸುರುಡ್ ದೇವಡು ಅಂಚ ಅಂಚ ಇತ್ತೆ ಸೂಟ್ ಪೊಲ್ಲವರೆಗುಂಡು ಹರೀಶ್ರೆ ಪಂಡ ಒಂಜಿ ಪಂಡ ಎಂಕ್ 37 ವರ್ಷ ಅಂಡು 37 ಅಂಚ ಎಂಕ್ ಪಂಡ ಎಂಕ್ ಒಂತೆ ಲೇಟ್ ಅಂಡ್ ಮದ್ಮೇದ ಪಂಡ ಎಂಕ್ಲೆಗೆ ಏರ್ಲ ಪೊದು ಸೆಟ್ ಆಯ್ಜಿ ಅಂಚ ಒಂಜಿ ಸೂಟ್ ಪೊಲ್ಲಾಗ ಅಂದ್ ಅಂಚ ಪುಲ್ಲರ್ ಆವೆ ಮೇರೆ ಅವು ಪಂಡ ಅವು ಸದ್ ಎಂಕ್ ಮದ್ಮೇದ ದುಮ್ನೆ ತಿಕ್ಕಂಡೆ ಅವು ಸರಿ ಅಂಗಡಿ ಬತ್ತು ಇಂಕ ಪಾತಿರ್ಲ ಸ್ವಲ್ಪ ಅಂದೆ ಆತದ ಹೆಂಗ ಚೂರು ಕ್ಲಿಯರೆನ್ಸ್ ಬೋಡಿತ್ತು ದಾಪಣ್ಣಗ ಎಂಕ್ ಒಂತ ಪ್ಲಾನಿಂಗ್ ಒಂತ ಚೇಂಜಸ್ ಉಂಡು ಈ ಸೂಟುಡು ಒಂಜಿ ಕೈ ಒಂಜಿ ಕಲರ್ ಕುಡಂಜಿ ಕೈ ಕುಡಂಜಿ ಕಲರ್ ಅವು ಬತ್ತಂಡೆ ಇಂಚ ನಾವು ಯಾನಿಟ ಸ್ವಲ್ಪ ಬಿಸಿ ಇಲ್ಲ ಸ್ವಲ್ಪ ಕಸ್ಟಮರ್ ಹೆಂಗ ಚೂರು ಪಾತಿರ್ಲಿ ಚೂರು ಒಂದೇ 2 ನಿಮಿಷ ಹಲೋ ಹಲೋ ಹರೀಶ್ರೆ ಯಾನ್ ಬರೋದಿಲ್ಲ ಎಕ್ ಬನ್ನಿ ಯಾನ್ 8 ಮೀಟರ್ ಕಾನೋಡು ಒಂದು 8 ಮೀಟರ್ ಕುಂಟು ಕಾನೋಡು ಒಂದು ಸೂಟುಗು 1.5 ಮೀಟರ್ ಬೋದು ಟೋಟಲ್. ಓ ಮೂಜಿ ಫೀಟೆ ಮೂಜಿ ಮೀಟರ್ ಮೂಜಿ ಮೀಟ್ರಾ ಮೂಜಿ ಮೀಟರ್ ಏತಿ ಮಸ್ತಾಪುಜಿ ಮೂಜಿ ಮೀಟರ್ ಮಸ್ತಾಪುಜಾ ಐಟಿದೆ ಒಂಜಿಯ ಸೆಟ್ ಆಪುನು ಅಂಚ 4 ಸೆಟ್ ಮಾತ್ರ ಆಪುನು ಮೂಜಿ ಮೀಟರ್ ಅಂದೆ ಅತ್ ಯಾನ್ ಸಪುರ ನಾವು ಪಾಡ್ರೆ ಆಪುಜಿ ಮಾತ್ರ ಅದೇ ಯಾನ್ ಸಪುರ ಮಸ್ತ್ ಐಕ್ ಬನ್ನಿ ಯಾನ್ ಅಂದ ಅಂದ ಮೂಜಿ ಮೀಟರ್ ಬೋರ್ಡ್ ಆಪುನು ಬಕೊಂಜೇನೋ ಗೊತ್ತು ಎನ್ನ ಬೊಡೆದಿಗೆ ನೈಟಿ ಬೊಲ್ಲರಾವ ಇರೆಗೆ ಎನ್ನ ಬೊಡೆದಿಗೆ ನೈಟಿ ಬೊಲ್ಲರಾವ ಅಂದ್ರೆ ಈರ ಮೂಲ ಬತ್ತದ ಪಾತಿರ್ಲ ಹೆಂಗ್ ಮೂಲ ಕಸ್ಟಮರ್ ಇಲ್ಲ ಆತತ್ ಹರೀಶ್ರೆ ಚೂರು ಪಾತಿರ್ಲಿ ಬೊಡೆದಿಗೆ ನೈಟಿಗೆ ಬೊಲ್ಲರಾವ ಅಂದ. ಹಲೋ ಹರೀಶ್ರೆ ನಮಸ್ತೆ. ನಮಸ್ತೆ. ಅವೇ ಆಪುಂಡೆಜ್ಜ ಅಂದ್ರೆ ಈರ ಬೆಲೆಕ ಪಾತೇನ ಮಾತ್ರ ಬೆಲೆ ಮಲ್ತ್ಕೊಡಲಿ ಈರ ಇಂಚ ಮೂಲ ಕಸ್ಟಮರ್ ಇಪ್ಪನೋಡ ಇಂಚ ಇರಿಟೇಷನ್ ಮಾಡ್ಕೊಡ್ಸಿಂಗ್ ಅಂದೆ ಆಚಾ ಅತ್ ಹರೀಶ್ರೆ ನಮಸ್ತೆ ಹರೀಶ್ರೆ. ಹರೀಶ್ರೆ ನಮಸ್ತೆ. ಯಾನ್ ಕಾರ್ತಿಕ್ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಹಿಡ್ದು ಕಾಲ್ ಮಾಡ್ತಂದ್ರಲ್ಲ ಯಾನ್ ಕಾರ್ತಿಕ್ ಬಂದು ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಹಿಡ್ದು ಕಾಲ್ ಮಾಡ್ತಂದ್ರಲ್ಲ ನಂಬರ್ ಗೊರ್ನಿ ಸುದರ್ಶನ್ ಇರ್ನ ರಿಲೇಟಿವ್ಸ್ ಗೊತ್ತಾಂಡೆ ಓಕೆ ಇರಗ್ ಆರ್ ಪಂಡಿರು ಮಸ್ತ್ ಎಡ್ಡೆ ಪೊಲ್ಲು ಇರಂದು ಅಂಚ ಇರನೊಂಜಿ ಫ್ರಾಂಕ್ ಮಲ್ಪುಗ ಅಂದ್ ಬಟ್ ಇರ್ ಮಸ್ತ್ ಬಿಸಿ ಇಲ್ಲರು ಸಾರಿ ಇರೆಗ್ ಅಯ್ಯೋ ದೇವರೇ ಅಂದೆ 20 minutes ಇತ್ತೆ ಒಂಜಿ ಮಲ್ದನ ಒಂಜಿ ರೆಡಿ ಆಯ್ತು ಒಂಜಿ ಹೆಮ್ಮಿಂಗ್ ವರ್ಕ್ ಅವರುಂಡು. ಓಕೆ ಸಾರಿ ಇರೆಗೆ ಕೂಡ ಕುಂಟು ಕಣದ ದೀದು ಕೊಯ್ರಿ ಯಾಂಪಂಡ ಕುಂಟದ ಮೆಚ್ಚಡ ಬೊಕ ಇರೆ 20 minutes ಆವಡದ ಇರಂಚು ಪೋದ್ ಬಲೆ ಬಂದಾರೆ ಬಿತ್ತು ಕರ ಕುಡಿಯೆ ಅಂದೆ. ಓಕೆ ಸೊ ಸಾರಿ ಹರೀಶ್ರೆ. ಓಕೆ ಓಕೆ ಶೋರ್ ಸರ್ ಶೋರ್ ಯಾನಿತ್ತೆ ಮೂಡಿಬಿದ್ರಿ ಶಾಪ್ ಬತ್ತನದಲ್ಲ ಪೆಟ್ಟು ಬಿಡ್ಯಾರತ್ತ. ಓಕೆ ಹರೀಶ್ರೆ, ಆಲ್ ದಿ ಬೆಸ್ಟ್ ಇರೆಗೆ. ಹಾವ್ ಸರ್ ಶೋರ್ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್. ಅಂಡ್ ಪಾಪ ನಮ್ಮ
ಹರೀಶ್ ಅವರು ಸ್ವಲ್ಪ ಜಾಸ್ತಿ ಬ್ಯುಸಿ ಇದ್ರು ಆ್ಯಂಡ್ ಎಷ್ಟು ಬ್ಯುಸಿ ಇದ್ರು ಅಂತ ಹೇಳಿದ್ರು. 4 ಜನ ಕಸ್ಟಮರ್ ಇದ್ರು, ಆದರೂ ಕೂಡ ನಾವು ರಿಸೀವ್ ಮಾಡ್ತಿದ್ವಿ ಆ್ಯಂಡ್ ಸರಿಗಟ್ಟು ಮಾತಾಡಿದ್ರೆ ನಾವು ಮಾತಾಡ್ತಿದ್ವಿ. ಬಟ್ ನನ್ನ ಹೆಂಡತಿಗೆ ನೈಟಿ ಆಗಬೇಕು ಆ್ಯಂಡ್ ಇದು ಒಂದು ಕೈ ಕಲರ್ ಬೇರೆ, ಒಂದು ಕೈ ಕಲರ್ ಬೇರೆ, ಇದೆಲ್ಲ ಮಾತಾಡೋದು ಸರಿ ಆಯ್ತಾ? ಓಕೆ. ಆ್ಯಂಡ್ ಪಾಪ ಹರೀಶ್ ಅವರು ಸ್ವಲ್ಪ ಫ್ರ್ಯಾಂಕ್ ಆದರು ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಇದರ ಒಂದು ಕಾನ್ಸೆಪ್ಟ್ ಕೊಡಿ, ಆ ಕಾನ್ಸೆಪ್ಟ್ ರಿಲೇಟೆಡ್ ಮಾತಾಡೋಣ. ಓಕೆ ವೀಕ್ಷಕರೇ, ಈಗ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಈ ಕಿರಿಕಿರಿ ಮಸ್ಕರಿ ಅಂತ ಹೇಳುವಾಗ ತುಂಬ ಖುಷಿ ಆಗುತ್ತೆ, ಯಾಕಂದ್ರೆ ತುಂಬ ಜನರಿಗೆ ಪ್ರ್ಯಾಂಕ್ ಮಾಡೋದು ಒಂದು ಮೇನ್ ಪಾಯಿಂಟ್. ಸೊ ತುಂಬ ಜನರಿಗೆ ಈಗಷ್ಟೇ ತುಂಬ ಜನರಿಗೆ ನಾವು ಪ್ರ್ಯಾಂಕ್ ಮಾಡಿ ಆಗಿದೆ. ಸೊ ಈ ಒಂದು ಬ್ರೇಕ್ನಲ್ಲಿ ಯಾರಿಗೆ ಪ್ರ್ಯಾಂಕ್ ಮಾಡೋದಂದರೆ ಪೂನಂ ಶೆಟ್ಟಿ ಅಂತ. ಸೊ ಇವರು ನಂಬರ್ ಕೊಟ್ಟಿರೋದು ಪ್ರಸಾದ್ ಅಂತ. ಓಕೆ, ಸೊ ಇಲ್ಲಿ ಪೂನಂ ಶೆಟ್ಟಿ ಅವರು ಏನು ಕೆಲಸ ಮಾಡ್ತಿದ್ದಾರೆ ಅಂದರೆ ಅವರದೊಂದು ಟ್ರಾವೆಲಿಂಗ್ ಏಜೆನ್ಸಿ ಇದೆ, ಬಟ್ ಅದರ ಹೆಸರು ಡ್ರೀಮ್ ಹಾಲಿಡೇ ಅಂತ. ಸೊ ಇವರಿಗೆ ಪಾಪ ತುಂಬ ಕಾಲ್ಸ್ ಬಂದೇ ಬರುತ್ತೆ, ಡೈಲಿ ಕಾಲ್ಸ್ ಎಲ್ಲ ಇರ್ಬೋದು. ಈ ಟಿಕೆಟ್ಸ್ ಇನ್ವೆಸ್ಟಿಗೇಷನ್ಸ್ ಇದು ಆ್ಯಂಡ್ ಏನಾದರೂ ಒಂದು ಈ ಟಿಕೆಟ್ಸ್ ಬಗ್ಗೆ, ಇಲ್ಲದಿದ್ದರೆ ಟ್ರಾನ್ಸ್ಪೋರ್ಟೇಷನ್ಸ್, ನಾವು ಎಲ್ಲಿಗಾದರೂ ಹೋಗಬೇಕಾದ್ರೆ ನಾವು ಟಿಕೆಟ್ಸ್ ಪಡಲೇಬೇಕು. ಸೊ ಇದೆಲ್ಲ ತುಂಬ ಕಾಲ್ಸ್ ಬಂದೇ ಬರುತ್ತೆ. ಸೊ ಅದೇ ರೀತಿಯಾಗಿ ಇವರಿಗೆ ಪೂನಂ ಶೆಟ್ಟಿ ಅವರನ್ನು ಪ್ರ್ಯಾಂಕ್ ಮಾಡಬೇಕು ಅಂತ ನಮ್ಮ ಪ್ರಸಾದ್ ಅಂತ ಹೇಳಿದ್ದಾರೆ. ಸೊ ಯಾವ ಥರ ಪ್ರ್ಯಾಂಕ್ ಮಾಡಬೇಕಂದ್ರೆ, ಈ ಒಂದು ಟಿಕೆಟ್ ಬೇಕು ನಮಗೆ ಅಮೆರಿಕ ಹೋಗಲಿಕ್ಕೆ. ಸೊ ಈ ಟಿಕೆಟ್ ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ಏನೆಲ್ಲ ಬೇಕು ಅಂತ. ಸೊ ನೋಡೋಣ ಯಾವ ಥರ ಪ್ರ್ಯಾಂಕ್ ಆಗ್ಬೋದು ನಮ್ಮ ಪೂನಂ ಅವರು. ಸೊ ನೋಡೋಣ, ಪಾಪ ಈಗ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬ್ಯುಸಿ ಇರ್ಬೋದು. ಸೊ ಟ್ರಾವೆಲಿಂಗ್ ಏಜೆನ್ಸಿ ಅಂದರೆ ತುಂಬ ಜಾಸ್ತಿ ಬ್ಯುಸಿಯೇ. ಓಕೆ, ಬನ್ನಿ ಪೂನಂ ಶೆಟ್ಟಿ ಅವರನ್ನು ಪ್ರ್ಯಾಂಕ್ ಮಾಡೋಣ ಪ್ಲೀಸ್. ಹಲೋ ಹಲೋ, ನಮಸ್ತೆ ಪೂನಂ ಶೆಟ್ಟಿ. ಸತೀಶ್ ಅಂತ ಪಾತೇರ್ನು ತುಳು ಬರ್ಪಣೆ ಅವೇ ಎಂಕೊಂದು ಟಿಕೆಟ್ ಅವಡಿತ್ತಾನೆ. ಟಿಕೆಟ್ ಅವು ನೆಕ್ಸ್ಟ್ ಜನವರಿ 16ಗೆ. ಸತೀಶ್ ಬಂದು ಒಂದು ಮುಲ್ತಿರ್ದೆ ನಮ್ಮ ಗಾಡಿ ಮೇಜಾಲ್. ಎಂಕೆ ಇರ್ನ ಫ್ರೆಂಡ್ ನಂಬರ್ ಕೊರ್ನಿ ಮೇರ್ನ ಇರ್ನ ಅವು ಮೇರ್ ರಾಧಿಕಾ ಬಂದು ರಾಧಿಕಾ ಬಂದು ನಂಬರ್ ಕೊರ್ನಿರ್ನ ದಯಪಂಡ ಇರಡ ಪಾತ್ರ ರಪ ಕೆಲಸ ಸ್ಟಾಫ್ ಪೂರ ಬುಡ್ಚಿಂದ ಅಂಚ. ಓಕೆ, ಸೊ ಎಂಚೊಲ್ಲರ್ ಮೇಡಮ್ very familiar voice on them. Familiar eh? I don't know. Hello madam. Apanle ave America ಪೋರೆಗ 16th ಗೆ ಪೋರೆಗ ave 16th ಗೆ ಅಮೆರಿಕ ಪೋರೆ ಅಂದು JFK ನ ಓ ಏರ್ಪೋರ್ಟ್ ಓಲಾ ಓಟ್ ಬೋಂಡ ನೆಂಗಲೆ ಎಷ್ಟು ಜನ ಅಲ್ಲಿರು maybe 1 or 2 and bodedijinda yan. Okay atate ite ವಿಷಯ ಬನ್ನ ಹೆಂಗೆ ಅಲ್ಪ ಫಸ್ಟ್ ಟೈಮ್ ಹೋಪಿ ನಾನು ಫ್ಲೈಟ್ ಇಡ್ ವೀಸಾ ಪೂರ ಆತನ ಓ ವೀಸಾ ಆತನ ವೀಸಾ ಆತನ ಕೋಡೆ ಆತೆ ಬ್ಲಡ್ ಟೆಸ್ಟ್ ಕೊಡ್ದು ಬರ್ತೀನಿ ನಾನು. ಅಂದೆ ಬ್ಲಡ್ ಟೆಸ್ಟ್ ಬ್ಲಡ್ ಕೆಂಪಿ. ಹಲೋ ಪೂನಂ, ನಮಸ್ತೆ ಪೂನಂ. ಅವೇ ಐತೆ ಒಂದಕ್ಕೆ ಏರ್ಪೋರ್ಟ್ ಪೋಡ್ನಾಗ ಎಂಚ ಓ ಎಕ್ಸ್ಕ್ಯೂಸ್ ಮೀ ಪೂನಂ ದಾಗ ಗೊತ್ತಂಡೆ ಈತೆ ಫ್ಲೈಟ್ ಇಟ್ಕೊಳ್ಳೋಣ ದಾದ ಪೂರ ಎಂಕಲೆ ಬಂಡ ಫಸ್ಟ್ ಟೈಮ್ ಹೋಗ್ಬಿಡತ್ತೆ. ಪೂನಂ ಪ್ಲೀಸ್ ಹೆಂಗೆ ಕೋಆರ್ಡಿನೇಟ್ ಮಲ್ಪ್ಲೆ ದಾಪಣ್ಣ ಹೆಂಗಲೆ ಫಸ್ಟ್ ಟೈಮ್ ಹೋಗ್ಬಿಡತ್ತೆ ಅಲ್ಪ ಒಂತೆ ಪ್ಲೇನ್ ಒಂತೆ ಅದ್ರನ್ನ ಹೆಂಗಲೆ ಒಂತೆ ಪೋಡಿಗೆ ಹಾಪಣು. ಪೂನಂ ಹಲೋ ಪೂನಂ ಯಾನಿನ ಸ್ಟಾಫ್ ಕಾಲ್ ಮಾಡ್ತಾರೆ ಪಂತ ಇರಾಡ ಜಸ್ಟ್ ಒಂಜಿ ರಡ್ ಪಾತ್ರ ಆತ ಎರಡನೇ ಪಾತ್ರನು ಬಕ್ಕ ಎಂಕ ಸ್ಟಾಫ್ ತಕಲ್ ಎಂಕಲ ಆತ ಇಂಟ್ರೆಸ್ಟ್ ಇಜ್ಜಿದೆ ಪಂಡ ಆಕುಲ ಆತ ಇನ್ಫಾರ್ಮೇಷನ್ ಕೊರ್ಪುಜೆರ್ ಪೂನಂ
పూనం दादा रिक्वायरमेंट उंडु पॉइंट टू पॉइंट ಇದು ಪಾತರ್ಲೆ ಡೀಟೇಲ್ಸ್ ಕೊರ್ಲೆ ಇಂಕ್ಲೈತ ಪ್ರಕಾರ ಇರೆ ಗ್ರೇಟ್ ಕೊರ್ಪ ಕರೆಕ್ಟ್ ಇತೆ ನಮಕ್ ಒಂಜಿ ಟ್ರಿಪ್ ಗೆ ತಾಪುನು ಡಿಪೆಂಡ್ ಆಪುನಿ ಟ್ರಾವೆಲ್ ಡೇಟ್ ದ ಮಿತ್ತ ಡಿಪೆಂಡ್ ಆಪುನು ಓ ಏರ್ಪೋರ್ಟ್ ಎಕ್ಸಾಕ್ಟ್ಲಿ ಪೂರ ಇತೆ ಓ ಏರ್ಪೋರ್ಟ್ ಇತೆ ಉಡುಪಿ ದಿತೆ ಕುಡ್ಲಾಡ್ ದಿತೆ ಪೋಪಿನಾಂಡ ತುಲೆ ಯಾನಿನ ಸ್ಟಾಫ್ ಕಾಲ್ ಮಾಡ್ತಾರೆ ಪಂತೆ ಇಂಕ ನೆಕ್ಕ ಪೂರ ಡ್ಯಾಮೇಜ್ ಇತ್ತೆ ಯಾನ್ ಬಿಜಿ ಇಲ್ಲ ಅಂತೆ ಯಾನ್ಲ ಬಿಜಿ ಇಲ್ಲ ಐ ಆಮ್ ಅ ಬಿಸಿನೆಸ್ ಮ್ಯಾನ್ ಎನ್ನ ಬೀಜದ ಫ್ಯಾಕ್ಟರಿ ಗೊತ್ತಂಡೆ यानी नवे स्टाफ ग कॉल ಮಾಡ್ತಾರೆ ಪಂಪೆ ಈ ಡೀಟೇಲ್ಸ್ ದಾದ ಕೊರ್ಲೆ ಇರೆಗೆ ಓಲ್ಪ ಪೋರಂಡು ದಾದ ಪೋರಂಡು ಆ ಪೂರ ಬೇರೆ ತಂದು ಇರೆ ಡೀಟೇಲ್ಸ್ ಇಮಿಡಿಯೇಟ್ಲಿ ಇರೆ ಕಾಲ್ ಮಾಡ್ತಾ ಕೊರ್ಪೆ ಅಂದ ಎಂಕಿತೆ ದಾದ ಗೊತ್ತನೆ ಅತಿ ಒಂದೆಟ್ಟೆ ಈ ಪ್ಲೇನ್ ಅಡಿ ಮಾರುತಿಪುರ ತಿಂಡ್ರೆ ಬಿಡ್ಪೇರಾ ಹಲೋ ಹಲೋ ಪೂನಂ ಅವೇ ಒಂದು ಒಡೆಗೆ ಮಾರುತಿಪುರ ತಿನ್ನೋಲೆತ್ತೆ ಸಿಗರೇಟ್ ಪುರ ಒಯ್ಪಲ್ಲೈತೆ ಅತ್ತು ಒಂಜಿ ಪಂಡ ಒಂಜಿ ಏಕಲೆ ಬಿಡ್ಪೇರ ಅಲ್ಪ ಒಯ್ಪೆರಗೆ ಹಾ ಇಜ್ಜ ಹಲೋ ನಮಸ್ತೆ ಪೂನಂ ಮೇಡಮ್ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮೆಸ್ಕಿರಿ ಕಾರ್ಯಕ್ರಮ ಕಾರ್ತಿಕ್ ಕಾಲ್ ಮಾಡ್ತಂದ್ರಲ್ಲ ಓಕೆ ಆ್ಯಂಡ್ ಇದು ನಂಬರ್ ಕೋರ್ನಿ ಪ್ರಸಾದ್ ಬಂದೆ ಓಕೆ ಆ್ಯಂಡ್ ಇರೇನು ಒಂಚೂರು ಪ್ರ್ಯಾಂಕ್ ಮಲ್ಪಡು ಪಂಡಿರೆ ಸೊ ಈ ರೀತಿ ಪ್ರ್ಯಾಂಕ್ ಆಯ ರಾಂದ್ ಒಂತ ಬಿಸಿ ಇತ್ತ ರಾಂದ್ ಅದೇ ಓಕೆ ಅಂಕಲ್ ಈದ್ ಪೂರ ಪಾತೇನಿ ನಮ್ಮ ತಮಾಷೆಗೆ ಬೇಜಾರು ಮಲ್ಪಡ್ಚಿ ಓಕೆ ಆ್ಯಂಡ್ ಮಸ್ತ್ ಬಿಸಿ ಪ್ಲೇಯರ್ನ ಲೈಫ್ ಇಂಚೆನೆ ಓಕೆ ಬಾಯ್ ಎಸ್ ಆ್ಯಂಡ್ ಪೂನಮ್ ಅವರನ್ನು ಪ್ರ್ಯಾಂಕ್ ಮಾಡಿ ಆಯಿತು ಆ್ಯಂಡ್ ಕೆಲವೊಂದ್ಸತಿ ತುಂಬ ಬ್ಯುಸಿ ಇರ್ತಾರೆ, ತುಂಬ ಸಿಟ್ಟು ಬರುತ್ತೆ. ಯಾಕಂದರೆ ಅನ್ವಾಂಟೆಡ್ ಕ್ವಶನ್ಸ್ ಎಲ್ಲ ಕೇಳಿದ್ರೆ ಏನು ಯಾರೆಲ್ಲ ಇದು ಮಾತಾಡ್ತಾ ಇದ್ದಾರೆ ಅಂತ ಕೆಲವೊಂದ್ಸತಿ ಮೈಂಡಿಗೆ ಬರುತ್ತೆ. ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡೋಣ. ಆದರೆ ಕೆಲವೊಂದ್ಸತಿ ನಮಗೆ ಕಷ್ಟ ಆಗುತ್ತೆ ಯಾವ ಥರ ಪ್ರ್ಯಾಂಕ್ ಮಾಡಬೇಕು ಅಂತ. ನಿಮ್ಮ ಒಂದು ಕಾನ್ಸೆಪ್ಟ್ಸ್ ಎಲ್ಲ ಇರುತ್ತೆ. ಸೊ ಕಾನ್ಸೆಪ್ಟ್ ಇಟ್ಕೊಂಡೇ ನಾವು ಮಾತಾಡ್ತೇವೆ. ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡೋಣ. ಇದೇ ರೀತಿ ಸಂಡೇಸ್ ಬರ್ತಾ ಇರ್ತವೆ. ಪ್ರತಿ ಸಂಡೇ ಕೂಡ 1 ಗಂಟೆಯಿಂದ 1:30 ತನಕ. ಸೊ ನೋಡ್ತಾ ಇರಿ. ಆ್ಯಂಡ್ ಕೆಲವರು ಎಪಿಸೋಡನ್ನು ಮಿಸ್ ಮಾಡ್ತಾರೆ. ಸೊ ಕೆಲವೊಂದು ಸತಿ ಬ್ಯುಸಿ ಇರ್ಬೋದು. ಆ ಕಂಪ್ಲೀಟಾಗಿ ಎಪಿಸೋಡ್ಸ್ ನಮ್ಮ ಸ್ಪಂದನ ಟಿವಿಯ ಯೂಟ್ಯೂಬ್ ಇದರಲ್ಲಿದೆ. ಸೊ ಕಂಪ್ಲೀಟ್ ಎಪಿಸೋಡ್ಸ್ ಅಲ್ಲಿದೆ, ನೀವು ಅಲ್ಲಿ ಕೂಡ ನೋಡ್ಬೋದು ಒಂದು ಕಾರ್ಯಕ್ರಮವನ್ನು. ಓಕೆ, ಸೊ ಇದೇ ಹೊತ್ತಿಗೆ ನೆಕ್ಸ್ಟ್ ಸಂಡೇ ಬರ್ತೇನೆ. ಸ್ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.